ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ಲಾಗ್ಸ್. ವೀಕ್ಷಕರು, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋದು. ಇವತ್ತು ಸ್ಪೆಷಲ್ ಏನಂತೇಳಿದ್ರೆ, ಇವತ್ತು ನಮ್ಮ ಮಗನ ಬರ್ತ್ಡೇ ಉಂಟು. ಹಾಗೆ ಅವನಿಗೆ ಶಾಲೆಗೆಲ್ಲ ಚಾಕ್ಲೇಟ್ ಕೊಡಬೇಕು ಅಂತೇಳಿದ್ರೆ, ಹಾಗೆ ನಾವು ಈ ಮಕ್ಕಳಿಗೆಲ್ಲ ಈ ಚಾಕ್ಲೇಟ್ ಮತ್ತು ಈ ಕ್ಯಾರ್ಬರೀಸ್ ಮತ್ತು ಬೇರೆ ಬೇರೆ ಥರದ ತಿಂಡಿ ಎಲ್ಲ ಉಂಟಲ್ಲ, ಹಾಗೆ ಅದನ್ನೆಲ್ಲ ಅದು ಒಳ್ಳೆಯದಲ್ಲ ಮಕ್ಕಳಿಗೆ. ನಿಜವಾಗಿ ಕೊಟ್ಟರೆ ಅದು ಆರೋಗ್ಯಕ್ಕೆ ಅಷ್ಟೇನು ಒಳ್ಳೆಯದಲ್ಲ. ಅದಕ್ಕೆ ನಾವೊಂದು ಸ್ಪೆಷಲ್ ಥರದ ಒಂದು ತಿಂಡಿ ಕೊಡುವ ಅಂತೇಳಿ, ಯಾವುದು ಆರೋಗ್ಯಕ್ಕೆ ಏನು ಹಾನಿಕರ ಆಗದಂಥ ಒಂದು ತಿಂಡಿ ಎಂತ ಹೇಳಿದರೆ ನೆಲಕಡಲೆ. ಆ ನೆಲಕಡಲೆಯನ್ನು ಪ್ಯಾಕ್ ಮಾಡಿ ಎಲ್ಲ ಮಕ್ಕಳಿಗೆ ಕೊಡುವ ಅಂತೇಳಿ. ನೆಲಕಡಲೆ ಪ್ಯಾಕ್ ಎಲ್ಲ ರೆಡಿಯಾಗಿದೆ. ಇದು ಮಹಾನಿಧಿ ಶಾಲೆಗೆ ಕೊಡಲಿಕ್ಕೆ ನೋಡಿ ಸಣ್ಣ ಸಣ್ಣ ಪ್ಯಾಕ್ ಮಾಡಿದ್ದೆವು ನಾವು. ಇದನ್ನು ಮಹಾನ್ ಶಾಲೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾಕೆಟ್ನಾಗಿ ಕೊಡಲಿಕ್ಕೆ ಅಂತ ಹೇಳಿ ನೋಡಿ. ನೆಲಕಡಲೆ ಪ್ಯಾಕೆಟ್ ಎಲ್ಲ ರೆಡಿ ಆಯಿತು. ಒಂದೊಂದು ಪ್ಯಾಕೆಟ್ ಎಲ್ಲ ಮಾಡಿ ಇಟ್ಟು ಒಂದು ರಾಶಿ ಮಾಡಿ ಇಟ್ಟಿದ್ದೀವಿ. ಇನ್ನು ಇದನ್ನೊಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅವನು ಶಾಲೆಗೆ ಕೊಂಡು ಹೋಗುವಾಗ ಒಂದು ಪ್ಯಾಕೆಟಲ್ಲಿ ಹಾಕಿ ಕೊಡುವ ಅಂತೇಳಿ ನೋಡಿ. ಎಲ್ಲ ರೆಡಿ ಆಯಿತು. ಈಗ ಶಾಲೆಗೆ ಹೊರಡೋದು ಸ್ವಲ್ಪ ಹೊತ್ತಲ್ಲಿ. ಚಾಕ್ಲೇಟ್ ಬದಲು ಈ ಒಂದು ಪ್ಯಾಕೆಟ್ ಕಡಲೆ ತಿಂದರೆ ಮಕ್ಕಳಿಗೆ ಖುಷಿಯಾಗಬಹುದು. ಮಹಾನಿದು ಹ್ಯಾಪಿ ಬರ್ತ್ಡೇ ಕಡಲೆ. ಶಾಲೆಯಲ್ಲಿ ಕೊಟ್ಟ ಕೂಡಲೇ ಮಕ್ಕಳಿಗೆ ಖುಷಿಯಾಗಿ ಟೀಚರ್ನ ಕಾಲ್. ಹಲೋ, ನಮಸ್ತೆ. ನಮಸ್ತೆ. ಬಂದಿದ್ದಾನೆ. ಸರಿ ಸರಿ. ಅದು ಅವನ ನಮಗೆ ನಮ್ಮ ಶಾಲೆಗೆ ಇಷ್ಟವರೆಗೆ ಯಾರು ಹೀಗೆ ಕೊಡ್ಲಿಲ್ಲ. ಹೌದಾ? ಒಳ್ಳೇದಾಯ್ತು. ಆಯ್ತಾ? ಸರಿ. ಅದು ಯಾಕಂದ್ರೆ ಬೆಲ್ಲ ಹಾಕಿದ್ರೆ ಇನ್ನೂ ಚಂದ ಆಗ್ತಿತ್ತು. ಭರವಸೆ ಆಗಿರ್ತದೆ. ಸರಿ ಸರಿ. ಆಯ್ತಾಯ್ತು. ಆಯ್ತಾಯ್ತು. ಖುಷಿ ಆಯ್ತು ಮಕ್ಕಳಿಗೆ, ನಮಗೆ ಖುಷಿ ಆಯ್ತು. ಒಳ್ಳೇದಾಗ್ಲಿ ನಿಮಗೆ, ಅವನಿಗೆ. ಆಯ್ತಾಯ್ತು. ನೋಡಿ, ಮಧ್ಯಾಹ್ನದ್ದು ಪದಾರ್ಥ ಎಲ್ಲ ರೆಡಿ ಆಗ್ತಾ ಉಂಟು. ಕಂಚಲ ಆಗ್ತಾ ಉಂಟು, ಗಸಿ. ಇದು ಪಾಯಸ, ಇದು ಬೆಳಿಗ್ಗೆದ್ದು ತಿಂಡಿ, ಮಸಾಲೆ ಪುಂಡಿ ಗಸಿ. ನೋಡಿ, ಕಂಚಲ ರೆಡಿ ಆಗ್ತಾ ಉಂಟು. ಇದು ಪೋಡಿಗೆ ತೆಂಗಿನಕಾಯಿ ಎಲ್ಲ ಆಗಿದೆ ನೋಡಿ. ಪಾಯಸ ಕೂಡ ರೆಡಿ ಆಯಿತು. ಪೋಡಿ ಎಲ್ಲ ಆಗ್ತಾ ಉಂಟು. ಇದು ಗಸಿ ಕೂಡ ರೆಡಿ ಆಯಿತು. ಮಹಾನ್ ಈಗ ಶಾಲೆಯಿಂದ ಬಂದದಷ್ಟೇ, ಬ್ಯಾಗ್ ಕೂಡ ತೆಗಿಲಿಲ್ಲ. ಇವತ್ತು ಭಾರಿ ಖುಷಿ. ಮಕ್ಕಳೆಲ್ಲ ಎಂತ ಹೇಳಿದ್ರು? ಹೇಳಿದ್ರ? ಬಿಸಾಡಿದ್ರ ಎಲ್ಲ. ಮತ್ತೆ ನೀನ್ ಹೇಳಿದ್ದಿ ಕೊಡ್ಲೆ ಎಲ್ಲರೂ ಎಂತ ಹೇಳಿದ್ರು ನೀನು? ಕಡ್ಲೆ ಕೊಡುವಾಗ ಮಕ್ಕಳೆಲ್ಲ ಎಂತ ಹೇಳಿದ್ರು? ಮಹಾನ್, ನೀನು ಕಡ್ಲೆ ಕೊಡುವಾಗ ಎಂತ ಹೇಳಿದ್ರು? ಯಾರು? ಪದ್ಯ. ಹೌದಾ? ಅಲ್ಲ, ಇದು ಉದ್ದ ಇದ್ದ ಸರಿ ಬರ್ಬೋದ? ಪ್ರಾರ್ಥನೆ ಮಾಡಿದ್ರು ಶಾಲೆಯಲ್ಲಿ. ಹೌದಾ? ಎಂತ ಅಂತ ಹೇಳಿ ಮಾಡಿದ್ರು? ಇದು ಬಾಲನಲ್ಲಿ ಯಾರು ಕೊಟ್ಟದ? ನೋಡಿದ್ದೆ ಮೋಹನಿಗೆ ಹ್ಯಾಪಿ ಬರ್ತ್ಡೇ ಪ್ರಯುಕ್ತ ಮಾಡಿದ್ದೆಲ್ಲ ಭೋಜನಗಳೆಲ್ಲ ಪಾಯಸ, ಕಂಚಲ, ಬದನೆ, ಗಸಿ, ಪೋಡಿ, ಟೊಮೆಟೊ ಸಾರೆಲ್ಲ ಮೋಹನಿದು ಹ್ಯಾಪಿ ಬರ್ತ್ಡೇಗೆ. ಈಗ ಮತ್ತೆ ಹ್ಯಾಪಿ ಬರ್ತ್ಡೇ. ಮತ್ತೆ ರಾತ್ರಿ ಅಂತ ಕೇಕ್ ಮಾಡ್ಲಿಕ್ಕೆ ಉಂಟಂತೆ. ಊಟ ಮಾಡು ಮಹಾನ್. ಇವತ್ತು ಕೈಯಲ್ಲಿ ಊಟ ಮಾಡುದು. ಯಾವಾಗಲೂ ಸಹ ಕೈಯಲ್ಲಿ ಊಟ ಮಾಡುದು. ಇವತ್ತೊಂದು ಸ್ಪೆಷಲ್. ಮಹಾನಿಗೆ ಹೊಸತ್ತು ಡ್ರೆಸ್ಸು ಹ್ಯಾಪಿ ಬರ್ತ್ಡೇಗೆ. ಗೊತ್ತಿಲ್ಲದೆ ತಂದಂಥ ಒಂದು ಡ್ರೆಸ್. ಹಾಗೆ ಭಾರಿ ಖುಷಿ. ಕಲರೆಲ್ಲ ಇವನಿಗೆ ಈ ಥರ ನೀಲಿ ಮತ್ತು ವೈಟ್ ಕಲರೆಲ್ಲ ಇವನಿಗೆ ಭಾರಿ ಇಷ್ಟ. ಆದರೆ ಆಕೇನು ಪ್ರಯೋಜನ ಇಲ್ಲ, ಒಂದು ಗಳಿಗೆಯಲ್ಲಿ ಮಣ್ಣು ಮಾಡು ಅಂತ ನೀವನ್ನು ಭಾರಿ ಖುಷಿಯಲ್ಲಿ ಹಾಕಿದ್ದೆ. ಇವಾಗ ಮನೆಯಲ್ಲಿ ಪೂಜೆ ಆಗ್ತುಂಟು. ಪೂಜೆ ಆಗಿ ನಾವು ದೇವಸ್ಥಾನಕ್ಕೆ ಹೋಗೋದು. ಇವನ ಮಹಾನ ಹೆಸರಲ್ಲಿ ಒಂದು ಪೂಜೆ ಮಾಡಲಿಕ್ಕೆ ಉಂಟು. ಹಾಗಾಗಿ ಇಲ್ಲಿ ನಮ್ಮ ಹತ್ತಿರದ ದೇವಸ್ಥಾನ ದುರ್ಗಾ ಪರಮೇಶ್ವರಿ ತಲಪಾಡಿ ದೇವಸ್ಥಾನಕ್ಕೆ
ಹಾಗೀಗ ಪೂಜೆ ಆಗಿ ಇನ್ನು ಹೊರಡುದು ಅಂತೇಳಿ ಹೊಸತ್ತು ಅಂಗಿ ಹಾಕಿ ಒಂದು ಫೋಟೋ ತೆಗಿಬೇಕಂತೆ. ನೋಡ್ರಿ ನಾಚಿಗೆಯಲ್ಲಿ ನಿಂತಲ್ತಾನೆ ನೋಡಿ, ಫೋಟೋ ತೆಗಿಬೇಕಂತೆ ಹೊಸತ್ತು ಅಂಗಿಯಲ್ಲಿ. ಶಾಲೆಗೆ ತೋರಿಸ್ಬೇಡಿ ಅಂತೆ. ಅಮಿತಾ ಅನ್ನ ಕೈ ಹಿಡ್ಕೊಂಡಿದ್ಯಾ? ಕಾರ್ ಇತ್ತಲ್ಲ, ಅದನ್ನು ಹಿಡ್ಕೊಂಡು ಬರ್ಬೇಕಿತ್ತು ಅನ್ನ ಕೈ. ಇದು ಈ ದೇವಸ್ಥಾನ. ಈಗ ದೇವಸ್ಥಾನಕ್ಕೆ ಬಂದು ಮುಟ್ಟಿದೆವು. ನಾವು ಪೂಜೆಗೆ ಬಂದದ್ದು. ಮಹಾನಿದೊಂದು ಪೂಜೆ ಉಂಟು ಇವತ್ತೇ, ಒಂದು ಬರ್ತ್ಡೇ ಆಗಿ. ಹಾಗೆ ಪೂಜೆಗೆ ಸ್ವಲ್ಪ ಹೊತ್ತುಂಟು. ಹಾಗಾಗಿ ಇಲ್ಲಿ ನಿಲ್ಲುದೀವ ಇಲ್ಲ ಆಚೆ ಹೋಗ್ತಾ ಇರ್ತಾನೆ. ಅಲ್ಲಿ ಒಂದು ಕಡೆ ಯಕ್ಷಗಾನ ಆಗ್ತಾ ಉಂಟು, ಪ್ರಾಕ್ಟೀಸ್ ಮಕ್ಕಳು ನೋಡ ಕರೀತಿದ್ದಾರೆ ಪೂಜೆ. ಎಲ್ಲಿದ್ದು ಪೂಜೆ ಆಗಿ ಹೊರಡುದು ಆಯ್ತಾ? ಬೀಗ ಉಂಟು ಕಾರಿದ್ದು. ಈಗ ಮಹಾನಿಗೆ ಒಂದು ಕೇಕ್ ಆಗ್ಬೇಕಂತೆ. ಹಾಗೆ ಇದು ಕೇಕ್ ರೆಡಿ ಮಾಡೋದು ನೋಡಿ, ಸಣ್ಣದು ಕೇಕ್ ಕಟ್ಟಿಂಗ್ ಮಾಡಲೇಬೇಕು ಅಂತೇಳಿ ಚೊರೆ ಮಾಡಿದ್ದಾನೆ. ಹಾಗೆ ಈಗ ನಾವು ಕೇಕ್ ಮಾಡ್ತಿದ್ದೇವೆ. ಇದು ಗೋಧಿ ಹಿಟ್ಟಿಂದ ತಯಾರು ಮಾಡ್ತಿರುವಂಥ ಕೇಕ್. ನಾವು ಕೇಕ್ ಕಟ್ಟಿಂಗ್ ಎಲ್ಲ ಬೇಡ ಅಂತಿತ್ತು, ಆದರೆ ಇವನಿಗೆ ಬೇಕಂತೆ. ಹಾಗೆ ನೋಡಿ ಎಲ್ಲ ರೆಡಿ ಆಯ್ತು. ಈಗ ನೋಡಿ ಒಂದು ಪ್ಲೇಟಲ್ಲಿ ಎಲ್ಲ ಹಾಕಿ ಇನ್ನು ಕಟ್ಟಿಂಗ್ ಶುರು. ಕೇಕ್ ಮಾತ್ರ ಸೂಪರ್ ಆಗಿದೆ ನೋಡಿ ವೀಕ್ಷಕರೇ. ಕೇಕ್ ಕಟ್ಟಿಂಗ್ ಶುರು ಆಯಿತು ಈಗಾಗಲೇ. ಈಗ ಬಾರಿ ಸೂಪರ್ ಆಗಿದೆ, ಒಳ್ಳೆದಾಗಿದೆ ಡ್ರೆಸ್. ಹೌದು, ಇಲ್ಲಿ ಬರ ನೋಡು.
2 ತೆಂಗಿನಕಾಯಿ ಸಿಕ್ಕಿತ್ತು ಹೇಗೆ ಹುಡುಕಿ ಕೊಂಡೋಗು.